ಖುಷಿ ಆಪುಂಡು ದಯಪಂಡ ಎಂಕ್ಲದ ಪ್ರಕೃತಿ ಬತ್ನಾಕ್ಲ ಎಲ್ಲ ಎಂಕ್ಲ ಬೇಲಾಯುವಾಗ ಪೋಪನ ಪುರ ಪಿರ ಆಡೆಗೆ ಅಣ್ಣ ನಡುಟ್ಟು ಒಂಜಿ ಎಲ್ಲಿ ಅಹಂಕಾರ ಎಂಕ್ಲೆ ಬರ್ಕೊಂಡು ದಯಪಂಡ ಯಾನೊಂಜಿ ಬಾರಿ ಮಲ್ಲ ಜನ ಅಂದು ಕಿಸೆಟ್ಟ 10 ರೂಪಾಯಿ ಇತ್ತಂಡ ಒಂಜಿ ಎಲ್ಲಿಯ ಪದವಿ ಇತ್ತಂಡ ಎಲ್ಲಿಯ ಜ್ಞಾನ ಇತ್ತಂಡ ಈ ಅಹಂಕಾರ ಪನ್ಪನ್ನರ ಮನೆಗೆ ಬರ್ಕೊಂಡು ಅಂಡ ಈ ಪ್ರಕೃತಿ ಒಟ್ಟಿಗೆ ಎಂಕ್ಲನ ಕಡಲ್ಗೆ ಬಂದಾಗ ಸುದೇಕ್ಕೆ ಬಂದಾಗ ఆయన ಬರೀಟು ಉಂತುಂಡ ನಡುಟು ಪೊಂಡು ನನ್ನ ಖುಷಿ ಉಂಡು ಹೆಚ್ಚಿನ ನಿಮಿಷ ಇಂಕ ಬರ್ರ ಆಪುಂಡೇಜೆ ಗೊತ್ತು ಸಮಯದ ಅಬಾವಡು ಮಸ್ತ್ ಖುಷಿ ಇತ್ತನ ಪಾತೆರ ಇಂಕ್ಲ ಏತ್ ಎಲ್ಲಿಯ ಒಂಜಿ ವ್ಯಕ್ತಿಲು ಅಗಾಧವಾಯಿನ ಕಡಲ್ನು ತೂನಾಗ ನೆನಪಾಪುಂಡು ಸಾಧಕೇರಿಗೆ ಪನ್ಪುನಕ್ಲೆಗೆ ಇಂಕ್ಲಿಡ್ದು ಮಲ್ಲ ಸಾಧಕೇರನ ಏಪಲಮ್ಮ ನೆನಪು ಮಲ್ಪೊಡಿ ಆ ಏಪಲ ಎನ್ನ ಕಾಲೇಜ್ ಹೋಗ್ಲಿಡ ಪನ್ಪುನ ಫಸ್ಟ್ ರ್ಯಾಂಕ್ ಬತ್ತಂಡು ಡಿಸ್ಟಿಂಕ್ಷನ್ ಬತ್ತಂಡು ಸ್ಪೋರ್ಟ್ಸ್ರು ಬತ್ತಂಡು ಪನ್ನಾಗ ಈಜಿನ ಕೆಲವು ಸಭೆಟ್ಟೆ ನಾನು ಅಡ್ಡದಿಡ್ಡಿ ಪುಗರ್ನಾಗ ಅಬ್ದುಲ್ ಕಲಾಂನು ತೂನಾಗ ಆರು ಬದುಕಿನ ರೀತಿ ತೂನಾಗ ಗಣೇಶ್ ರವರ್ನ ಒಂಜಿ ರೋಮಗ್ಲೈಚ್ ಅಂಚನೆ ಮಸ್ತ್ ಎಂಕ್ಲಿಗೆ ಬೇಜಾರಾನಾಗ ಇಂಕ ಬಡತನ ಉಂಡು ಕಷ್ಟ ಉಂಡು ನಿರುದ್ಯೋಗ ಉಂಡು ಕಾಸಿಜ್ಜಿ ಅಂತಸ್ತಿಜ್ಜಿ ಸಿಕ್ಕೇಟ್ ತಿಕ್ಕಜಿ MLA ಓಟು ಕುಂತರು ತಿಕ್ಕಜಿ ಬನ್ನಾಗ ಆ ಮಾರ್ಗದ ಬರಿಟ್ಟು ಕಟ್ಟಡದ ಕಾಮಗಾರಿ ಮಲ್ಪನಂಚಿನ ಬಂದುಲು ಆ ಪೈಪುದವಲ ಯಾಕಲ ಒಂಜಿ ಸಂಸಾರ ಅವಳು ಒಂಜಿ ಎಲ್ಲಿಯ ಬಾಲೆ ಆ ಬಾಲೆದ ಆರೋಗ್ಯ ಏತು ಎಡ್ಡೆ ಪುಣ ಪಂಡ ಎಂಕಲ್ನ ಎಂಜಿನ ಮಲ್ಲ ಜನಕ್ಲು ಪಣ್ಣಕ್ಲನ ಜೋಕ್ಲೆಗೆ ಒಂಜಿ ಸೀತ ಅಂಡಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ ಆಡ ಪೋದಿಪ್ಪೋಡು ಆ ಬಾಲೆಗೆ ದೇವೇರು ಪ್ರಕೃತಿದ ಮುಖಾಂತರವಾದ ಆರೋಗ್ಯ ಕೊರದಿಪ್ಪಿರೋದು ಆ ಈ ಪಾತ್ರನ ಪನ್ಪೆ ಪಂಡ ಬಂದುಲೆ ಇನಿ ಒವ್ವೇ ಧರ್ಮ ಇಪ್ಪಡು ಜಾತಿ ಇಪ್ಪಡು ಇನಿ ಈ ಭಾಷಣ ಮಲ್ಪೆರೆ ಪೋಡಿಗೆ ಆಪುನ ಹಂತಗ ಎನ್ನಂಚಿನಕ್ಲೆ ಯಾನು ಭಾಷಣ ಮಲ್ತೊಂಡು ಇತ್ತನ ಏನು 25-30 ವರ್ಷ ಇತ್ತನ ಮಲ್ತೊಂಡು ಪೋಡಿಗೆ ಆಪುನ ಹಂತಗ ಎಂಕಲ್ನ ಸಂಬಂಧದ ಈ ಸೆಲೆಕ್ಲು ಬೈದಂಡು ಓಲ ಒಂಜಿ ಕಂದಕ ನಿರ್ಮಾಣ ಉಂಡು ಮನುಷ್ಯನ ಪ್ರೀತಿ ವಿಶ್ವಾಸ ಆದರ ಅಭಿಮಾನದ ನಡುಟ್ಟು ಈ ಪಕ್ಷ ಜಾತಿ ಸ್ವಾರ್ಥ ಅಂತಸ್ತು ಪನ್ಪನ ಕಂದಕ ನಿರ್ಮಾಣ ಉಂಡು ಪೂರೆರ್ಲ ಯಾನೇ ಎಡ್ಡೆ ಜನ ಪೂರೆರ್ಲ ಎನ್ನ ತತ್ವ ಸಿದ್ಧಾಂತನೇ ಸರಿ ಐನು ಬೊಕ್ಕೋರಿ ಒತ್ತುನಡು ಪನ್ಪನ ಅಂಚಿನ ಒಂಜಿ ಮನೋಭಾವ ಒಂಜಿ ರೀತಿ ಆಯ್ನ ಹಿಂಸಾತ್ಮಕ ರೀತಿ ಆಂಡ್ಲ ತೊಂದರೆಜಿ ಎನ್ನ ವಾದನು ಎನ್ನ ತತ್ವನು ಎನ್ನ ಜಾತಿನು ಎನ್ನ ಪಕ್ಷನು ಎನ್ನ ಸಿದ್ಧಾಂತನು ಎದುರುದ ಒತ್ತುನಡು ಪನ್ಪುನಂಚ ಒಂಜಿ ಮರಲಂದು ಪಂಡ ತಪ್ಪಾವಂದು ದಯಪಂಡ ಎಂಕ ಎನ್ನ ಸಿದ್ಧಾಂತ ಏತು ಮುಖ್ಯನ ಎಂಕ ಎನ್ನ ಧರ್ಮ ಎನ್ನ ದೇವರ ಎನ್ನ ರಾಜಕೀಯ ಏತು ಮುಖ್ಯನ ಎದುರುದಾಯದ ಸಿದ್ಧಾಂತನ ಐಕ್ ಗೌರವ ಕೊರ್ಪುನ ಆತೆ ಮುಖ್ಯ ಪನ್ಪುನ ಒಂಜಿ ಎಲ್ಲಿಯ ಬಾಲೆಗಳ ಅರ್ಥ ಆಪುನಂಚಿನ ವಿಚಾರలను ಎಂಕಲ ಇಂಗ್ಲೀಷ್ ಸೋ ಕಾಲ್ಡ್ ಎಜುಕೇಟೆಡ್ ಪೀಪಲ್ ಎಂಕ್ಲ ಮರತ್ತ ಏಪಲ ಎಂಕ್ಲ ಅಭಿಪ್ರಾಯನ ಬೊಕ್ಕೋರಿಯಾಗ ಅರ್ಥ ಆಪಲೇಕ ಅರ್ಥೈಸಾದ ఆయన ಮನಸ್ಸಿನಗೆಂದುನ ಜೀವನ ದುಂಬು ಇತ್ತಜ್ಜಿ ಪಕ್ಷ ದುಂಬುಲ ಇತ್ತಂಡು ಸ್ವಾತಂತ್ರ್ಯ ಹೋರಾಟ ಇಪ್ಪುನಾಗಲ ಗುಂಪುಲು ಇತ್ತನು ಮಹಾತ್ಮ ಗಾಂಧಿ ಮಾತ್ರ ಇತ್ತನತ್ತು ಸುಭಾಷ್ ಚಂದ್ರ ಬೋಸ್ ಇತ್ತರು ಮಹಾತ್ಮ ಗಾಂಧಿನ ತೀರ್ಥ ಗುಂಪು ಇತ್ತನು ಇತಿಹಾಸ ಗೊತ್ತಿತ್ತನಕ್ಲೆ ಗೊತ್ತುಂಡು ಐಟ್ಲ ತೀವ್ರವಾದಿಲು ಬೊಕ್ಕ ಸೌಮ್ಯವಾದಿಲು ಇತ್ತೇರು ಸ್ವಾತಂತ್ರ್ಯ ಬತ್ತಿ ಬೊಕ್ಕಲ್ಲ ಇತ್ತೇರು ಇತ್ತೆಲ್ಲ ಉಂಡು ಜಾತಿ ಅಪಗಲ ಇತ್ತಂಡು ಅಪಗ ಇಂಚ ಜಾತಿ ಇತ್ತು ಹಳ್ಳಿದ ಎಂಕ್ಲ ಪೂರ ಹಳ್ಳಿಡದೆ ಬತ್ತನಕ್ಲ ಇತ್ತೆ ಮಲ್ಲ ಎಂಕ್ಲು ಪೇಂಟೆಡ್ AC ರೂಮುಡು ಪ್ಯಾಂಟ್ ಅಂಗಿ ಕೋಟ್ ಪಾಡಿ ಕೂಡ್ಲೆ ಎಂಕ್ಲು ಬತ್ತನ ಆ ಜಾಗದ ಏನು ಮಹಾತ್ಮೆ ಈಜಿನ ಎಂಕ್ಲ ಅಪ್ಪೆಮ್ಮನ ನೆತ್ತೇರು ಎಂಕ್ಲ ಇಪ್ಪನಾಗ ಎಂಕ್ಲ ಒಂಜಿ ಮುಖವಾಡದ ಜೀವನ ಇನ್ನು ಮಲ್ತೊಂಡುಲ್ಲ ಪಂಡ್ರೆ ಇಂಕ್ ಬೇಜಾರಾಪುಂಡು ಒಂದು ಇಂಚಿನ ನೆಗೆಟಿವ್ ಪಾತ್ರ ಏನು ಪನ್ಪುನತ್ ಮಸ್ತ್ ಬೇಜಾರಾದ ಪನ್ಪುನ ದಯಪಂಡ ದುಂಬು ಎಂಚ ಇತ್ತಿರ ಬಂಡ ಒಂಜಿ ಬಟ್ರ ಒಟ್ಟಿಗೆ ಒಂಜಿ ಸೆಟ್ರು ಬೋಡು ಒಟ್ಟಿಗೆ ಒಂಜಿ ಸಾಯಿಬರ್ಲ ಬೋಡು ಪೊರ್ಪು ಇತ್ತಿನ ಪೊರ್ಪುಲ ಬೋಡು ಬಾಯಮಲ ಬೋಡು ಇನ್ನು ಎಂಚಿನ ಹತ್ರ ಪಂಡ ಯಾನು ಒಂಜಿ ಜಾತಿಗೆ ಸೇರ್ನ ಅಂಡ ಎನ್ನ ಜಾತಿಯ ಶ್ರೇಷ್ಠ ಬಾಕಿದಕ್ಲು ನಿರ್ಲಕ್ಷ್ಯ ಮಲ್ಪುನಂಚಿನ ಆಕ್ಲೇನ ಅವಮಾನ ಮಲ್ಪುನಂಚಿನ ಒಂಜಿ ಮನೋಭಾವ ಜಾತಿ ಸಂಘಟನೆ ಬೋಡಿ ಯಾನು ಪೂರ ಜಾತಿ ಸಂಘಟನೆ ಅತಿ ಅದು ಪೋತೆ ಉದಾಯ ಪೋಪೆ ಅಂಡ ಅಕ್ಲು ಮಲ್ಪುನಂಚ ಸ್ಕಾಲರ್ಶಿಪ್ ಸ್ಕೀಮ್ ಫ್ರೀ ಮದ್ಮೆ ಅಕ್ಲು ಮಲ್ಪುನ ಸಮಾಜ ಸೇವೆಗೆ ಯಾನು ಮರ್ಯಾದೆ ಕೊರ್ಪೆ ಅತ್ತಂದೆ ಜಾತಿದ ಬಗ್ಗೆ ವಿಘಟನೆ ಮಲ್ತದ ಸಮಾಜನ ಪುಡವನಂಚಿನ ಸಂಘಟನೆ ಇಂಕ್ಲೆ ಬುಡ್ಚಿಂದ ಪ್ರತಿ ಒಂಜಿ ಕಡಿಟ್ಟು ಮೂಲ ಕೆಲವು ಪತ್ರಗತನ ಸೇಹಿತರೆ ಅಕ್ಲು ಉಲ್ಲೇರು ಅಕ್ಲೆ ಪೂರ ಗೊತ್ತುಂಡು ರಾಜಕೀಯ ಇತ್ತುಂಡು ಇಂಚಪ್ಪ ನಮ್ಮ ಗವರ್ನರ್ ಅದು ರಿಟೈರ್ಡ್ ಆಯ್ನ ಆಚಾರ್ಯರು ಆರು ಗವರ್ನರ್ ಆದಿಪ್ಪ ನನ್ನ ಕಾಲೇಜಿಗೆ ಬತ್ತಿತ್ತೇರು ಎನ್ನ ಕ್ಯಾಬಿಂಡ್ ಕುಲ್ಲಿಯರು ಕುಲ್ಲಿ ಕೂಡಲೇ ನಿಕ್ಲೆ ಗೊತ್ತುಂಡು ಯಾನು ಅಕ್ಲೆ ಎದುರುದಕ್ಲೆಗೆ ಏತು ಪೊರ್ತಂಗ್ಲ ಏನು ಪಾತೆರ್ನ ಉಂತಾವುಚ್ಚಿ ಪಾತೆರುಂಡೆ ಇಪ್ಪು ಪಾತೆರ್ದು ಆಡ ಕೇಂಡೆ ಇರ್ನ ಎಕ್ಸ್ಪೀರಿಯನ್ಸ್ ಇಂಚ ಅಂದ ಆರು ಪಂಡೇರು ಪ್ರಣವ್ ಮುಖರ್ಜಿ ರಾಷ್ಟ್ರಪತಿ ಆದಿತ್ತೇರು ದಯ ಪಂಡೆ ರಿಲೆವೆನ್ಸ್ ಉಂಡೆ ಯಾನು ಪಾತೆರ್ನೇಕ್
ಯಾನು ಏನಾನು ಬಿ ಜೆ ಪಿ ದಕ್ಕಲು ಗವರ್ನರ್ ಮಲ್ತೇರಿ ಯಾನು ಪೋಯೆ ಪ್ರಣವ್ ಮುಖರ್ಜಿ ಪಂಡೇರಿ ಈ ದೇಶ ಪಂಡ ಇಂಚಿನ ಪಂಡ ಮೂಲು ಜಾತಿ ಸಂಸ್ಕೃತಿ ಒಂದೆರಡು ಪೂರ ಮಿತ್ತಾದ ಪಕ್ಷದ ಮಿತ್ತಾದ ಎಂಕಲ ಯುನಿಟಿ ಇನ್ ಡೈವರ್ಸಿಟಿ ಎಂಕಲ ಒಂಜಿ ದೇಶ ವಿವಿಧತೆಯಲ್ಲಿ ಏಕತೆ ಮೂಲು ಪೂರ ಇರಲ ಎಂಕಲ ಸನ್ಮಾನ ಮಲ್ತು ಮರ್ಯಾದೆ ಕೊಡ್ತು ಒಂಜಪ್ಪನ ಜೋಕ್ ಲೆಕ್ಕಲ ಮಲ್ಲೆತ್ತನು ಪೋಡುಂದು ಪಂಡ ಬೇರೆ ಬಿ ಜೆ ಪಿ ಹಿಡಿದು ಬತ್ತನ RSS ಬ್ಯಾಕ್ಗ್ರೌಂಡ್ ಪನ್ಪರ ಒಂಜಿ ಪಾತ್ರ ಹಿಡಿದು ಪಂಡೇರಿಗೆ ಪೂರ ಆಯ್ವಕ್ಕ ಬೇರೆ ಆಚಾರ ಒಂಜಿ ಮೂಜಿ ಪುಸ್ತಕ ಆದಿತ್ತು ಕೊರಿಯರಿಗೆ ಯಾನು 15 ವರ್ಷ ತುಂಬು ಬರಿನ ಪುಸ್ತಕ ರಾಷ್ಟ್ರಪತಿ ಸಾಹೇಬ್ರೆ ದೇದಿರು ತೂವೊಡುಂದು ಒಂಜನೇ ಪುಸ್ತಕ ಭಾರತದ ಸಂಸ್ಕೃತಿಯ ಬಗ್ಗೆ, ಎರಡನೇ ಪುಸ್ತಕ ವಿವಿಧತೆಯಲ್ಲಿ ಏಕತೆ ಇಂದಿನ ವಿಷಯದ ಬಗ್ಗೆ, ಮೂಜನೇ ಪುಸ್ತಕ ಆರು ಬರೇನ ಆರು RSS ಬೇಸರದ ಬತ್ತನಾರು ಬಿ ಜೆ ಪಿ ಪಕ್ಷ ಆರೇನು ಗವರ್ನರ್ ಮಲ್ತನ ಅಲ್ತ ನಾರ್ತ್ ಈಸ್ಟ್ದ ಓರ್ವ ಕಮ್ಯುನಿಸ್ಟ್ ನಾಯಕಿ ಮಲ್ತನ ಸಮಾಜ ಸೇವೆ ಒಕ್ಕ ಆಲ್ಲ ಮಾನವೀಯತೆಯ ಬಗ್ಗೆ ಓರ್ವ RSS ದ ನಾಯಕ ಬಿ ಜೆ ಪಿ ದಯ ಬರೇನ ದು ಎಂಕ್ಲ ದೇಶ ಇತ್ತಿನ ರಾಜಕೀಯ ಅಂಡ್ ಇನಿಪುನ ರಾಜಕೀಯ ಇಂಚಿನ ಎಂಕ್ಲೆಗೆ ತತ್ವ ಸಿದ್ಧಾಂತದ ಭೇದ ಭಾವ ಇತ್ತನಲ್ಲ ಅಭಿಪ್ರಾಯ ಭೇದ ಸ್ವಾಭಾವಿಕ ಎಂಕ್ಲು ಪುಟ್ನಾಗಲ ಐನು ಬಿರಲು ಒಂಜೆ ಲೆಕ್ಕ ಇಜ್ಜಿ ಐನು ಬಿರಲು ಒಂಜೆ ಲೆಕ್ಕ ಇಪ್ಪೋಡೊಂದು ನಿರೀಕ್ಷೆ ಮಲ್ಪುನ ಒಂಜಿ ತಪ್ಪು ಲ್ಯಾಕ್ ಆಫ್ ಕಾಮನ್ ಸೆನ್ಸ್ ಪನೋಲಿ ಯಾನಿತ್ ಲೆಕ್ಕ ಖಾನ್ ಸಾಹೇಬರ್ ಇಪ್ಪರೆ ಅಪ್ಪಜಿ ಖಾನ್ ಸಾಹೇಬರ್ ಇತ್ ಲೆಕ್ಕ ಬೇರೆ ಏರು ಪ್ರಭಾಕರ್ ನಿರ್ಮಾರ್ಗ ಇಪ್ಪರೆ ಅಪ್ಪಜಿ ಆರಿತ್ ಲೆಕ್ಕನೆ ಕುಂದರ್ ಇಪ್ಪರೆ ಅಪ್ಪಜಿ ಇಜಿನ ಕಾಪಿಕಾಡ್ ಇಪ್ಪರೆ ಅಪ್ಪಜಿ ಎವ್ರಿ ಒನ್ ಈಸ್ ಯೂನಿಕ್ ಪೂರೆರ್ಲ ಇಂಕ್ಲೆಗ್ ಬೋರ್ಡು ಪೂರೆರ್ಲ ಗೌರವ ಕೊಪ್ಪುನ ವಿರೋಧ ಪಕ್ಷದ ಇತ್ತನಾಯನ ವಿರೋಧ ತತ್ವ ಸಿದ್ಧಾಂತನ ಇತ್ತನಾಯನ ಪುಗರ್ನಂಚಿನ ಮನೋಭಾವ ಐಂತುದು ಪ್ರಣವ್ ಮುಖರ್ಜಿ ನಿಕ್ಲೆ ಗೊತ್ತುಂಡು ಆರ ಮಹಾನ್ ಒಂಜಿ ರಾಷ್ಟ್ರಪತಿ ಪಂಡಲ ಒಂಜಿ ಸಿಲೆಕ್ಟಿವ್ ರಾಷ್ಟ್ರಪತಿ ಮಹಾನ್ ವ್ಯಕ್ತಿ ಓವೇ ಪಕ್ಷಾರನ್ನು ಮಲ್ತಿಪ್ಪಾಡು ಅಬ್ದುಲ್ ಕಲಾಂ ಇಪ್ಪು ಪ್ರಣವ್ ಮುಖರ್ಜಿ ಪು ಎಂಕ್ಲೆಗೆ ತಪ್ಪು ನಾಡ್ರೆ ಪೋಂಡಲ ತಪ್ಪು ತಿಕ್ಕನ್ನಂತ ವ್ಯಕ್ತಿತ್ವಲ್ಲ ಅರೆಗೆ ಖುಷಿ ಅಂಡಿಗೆ ಈ ಪಾತ್ರ ಇಂಥ ಸಂದರ್ಭ ಪನ್ಪೆ ಪಂಡ ಬಂದುಲೆ ಯಾನು ಮಸ್ತ್ ಬ್ಯುಸಿ ಇತ್ತೆ ಕಾಪಿ ಕಾರ್ಡ್ಗೆ ಮುರಾಣಿದ ತುಳು ಸಮ್ಮೇಳನಗ ಏನು ತಪ್ಪಾಯ ಏನು ತಪ್ಪವನ್ನ ಕಲ್ತಿತ್ತು ಏನು ಪಿದಯ ಪೋನ ಎಸ್ಕೋಟ್ ಬೋರ್ಡು ಕಾಪಿ ಕಾರ್ಡ್ ಪೆರ್ಲ ನಂದ ಉಮರಾಕ ಪೂರನ ಕಾತುಂಡುಲರಿತ್ತೆ ಒಂಜಿ ಇಲ್ಲೇ ಪೆಟ್ಟುಂಡು ಪಿದಯ ಎಸ್ಕೋಟ್ ಗೊತ್ತು ಪಿದಯ ಪೋಡು ಫೋನ್ ದೆಪ್ಪುಜಿ ತಪ್ಪವೆ ತಪ್ಪವನ ಬಂಡ ಬೇಲದ ಒತ್ತಡ ಅಂಡ್ ಅಕ್ಲೆಗ್ಲ ಗೊತ್ತು ನನ್ನ ಪ್ರೀತಿ ಅಮರ ಅವು 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 ಎಪ್ಪಗಲ ಅವು ಮೆದುಕುಜ್ಜಿ ದೇಪಣ್ಣ ಇಂಚಿನ ಕಾರ್ಯಕ್ರಮ ಮಲ್ಪುನ ಮುಖಾಂತರ ರಟ್ಟು ವಿಚಾರಲ್ಲ ಒಂಜಿ ಧರ್ಮ ಓ ಏಪಡು ತತ್ವ ಇಪ್ಪಡು ಎಂಕ್ಲ ಪ್ರಕೃತಿದು ಮಲ್ಲಕ್ಲತ್ತು ಇನ್ನು ಎಂಕ್ಲ ಕಾಂಕ್ರೀಟ್ ಕಾಡನ್ನು ಕಟ್ಟ್ಯ ಎಂಕ್ಲಗೆ ಇಜ್ಜಿನ ಕರೋನಾಗೆ ವಾರ ರೋಗ ಮಾರ್ರೆ ದೇವರೇ ವರ್ಷಗೊಂಜಿ ರೋಗ ವರ್ಷಗೊಂಜಿ ಬಿರುಗಾಳಿ ಐಕೊಂಜಿ ಪುದಾರು ವರ್ಷಗೊಂಜಿ ಭೂಕಂಪ ಐಕೊಂಜಿ ಪುದಾರು ವರ್ಷಗೊಂಜಿ ಸುನಾಮಿ ಐಕೊಂಜಿ ಪುದಾರು ನಮ್ಮ ಜನಕ್ಕಲು ಏನು ಪಂಡ್ರೆ ಬಲ್ಲ ನಿಕ್ಲಿಗೆ ಬೇಜಾವು ಎಂಕಲ ಮೀನುಗಾರ ಬಂದುಲು ಸಮುದ್ರ ಪೂಜೆ ಮಲ್ತದ ಆ ಸಮುದ್ರದ ಅಪ್ಪೆಡು ದೇವರನ್ನ ತೋದು ಪ್ರಾರ್ಥನೆ ಮಲ್ತದ ನಿನ್ನ ಜೋಕ್ಲಿನ ಕಾಪುಲ ಪಂಚಿನಂಚಿನ ನಾಡು ಬಾಳು ಬದುಕನಕ್ಲಿ ಎಂಕಲು ಇನ್ನು ಇಂಚಿನ ಅವನುಂಡು ಇನ್ನು ನೇತ್ರಾವತಿ ಬಾರಿಮಲ್ಲ ಹೋರಾಟ ಮಲ್ತ ಎಂಕ್ಲು ಪೂರ ಇತ್ತ ಕಂಬಳದ ಬಗ್ಗೆ ಹೋರಾಟ ಮಲ್ತ ಇನ್ನು ಟೆಡ್ ಹ್ಯಾಂಡ್ ಇನ್ನು ಹೆಚ್ಚಿನ ಅಂಶ ಹೋರಾಟ ಮಲ್ಪೋಡಾಯನ ಎಂಕ್ಲ ವಿರುದ್ಧವಾದ ಬೊಕ್ಕೋರ್ನ ವಿರುದ್ಧವಾದ ಬೊಕ್ಕೊಂಜಿ ಜಾತಿದ ವಿರುದ್ಧವಾದ ಬೊಕ್ಕೊಂಜಿ ಪಕ್ಷ ತತ್ವ ಸಿದ್ಧಾಂತ ವಿರುದ್ಧ ಎಂಕ್ಲ ಮನಸ್ಸದ ವಿರುದ್ಧ ಎಂಕ್ಲ ಮನಸ್ಸುತ ಒಂಜಿ ವಾತಾವರಣದ ಬಗ್ಗೆ ನಮ್ಮ ಇನ್ನು ಹೋರಾಟ ಮಲ್ಪೋಡ ಉಂಡು ಇಂಕ್ಲ ದಾಯಿಗೆ ಬೊಡ್ಚನ್ನ ಆಲೋಚನೆ ಪೋಡು ಇನ್ನು ತೂನಾಗ ತುಲೆ ಏತು ಗಲೀಜಿ ತೂಜು ನೇರೆಲ್ಲ ಏನು ದೂರುಜ್ಜಿ ಯಾನು ಓ ಕಾರ್ಪೊರೇಷನ್ ಓ ಪಕ್ಷ ಅಂದ ಎಂಕ್ಲ ಪೂರೆಲ್ಲ ಸೇರಿದು ದುವೆ ನಿಕ್ಲ ಪ್ಯಾರಿಸ್ಗೆ ಈಚಿನ ಸ್ವಿಟ್ಜರ್ಲ್ಯಾಂಡ್ಗೆ ಪೋಂಡ 3 ಲಕ್ಷ ಖರ್ಚು ಮಲ್ತದು ದುವೆ ಬೋಟ್ ಒಂಚೂರು ಲೈಟ್ ಹೆಚ್ಚ ಪಾಡುವೆ ಒಂಚೂರು AC ಗೀಸಿ ಪೂರ ಇಪ್ಪುಂಡು ನಾನು ಕೊಂದಾಡ ಫಸ್ಟ್ ಪ್ರಶ್ನೆಗೆ ಜನ ಬರ್ಪೇರು ಬಂಡೆ ಖುಷಿ ಅಂಡ್ ಅವಳು ಪೋದು ಎಂಕ್ಲಿಗೆ ಪ್ರಕೃತಿದ ನೆನಪಾಪುಂಡು ಎಂಕ್ಲ ಬರಿಟ್ಟೆ ಕಮ್ಮಿ ರೇಟಿಗೆ ಇಪ್ಪುನಾಗ ಈ ಸ್ವಚ್ಛತೆ ಇನ್ನು ಪ್ರಧಾನಮಂತ್ರಿಗಳು ಪನೋಡ ಅಂಡ್ ನೀರನ್ನು ಒರಿಪಾರ್ಲೆ ಬಿಂದು ನೀರನ್ನು ದೇವೇರ ಕೊರ್ನ ನೀರು ಯಾನ ಅನೇಕ ಸಂದರ್ಭದ ಮುರಾಣಿ ಧಾರ್ಮಿಕ ಸಭೆ ಇಟ್ಟು ಪಂಡೆ ತೋಡು ಕಟ್ನಾಗಲ್ಲ ಕಣಿ ಮಲ್ಪನಾಗ ಅಡಿಟ್ಟು ಕಾಂಕ್ರೀಟ್ ಪಂಡದ ಅಂಡ್ ಬಿಲ್ಲು ಮಲ್ಲ ಅವಡ ಇಟ್ಟು ಪರ್ಸೆಂಟೇಜ್ ಮಲ್ಲ ತಿಕ್ಕೊಡುಂದು ಎಲ್ಲನ್ನ ಸೇರಾದು ನಿಖಲೆಲ್ಲ ಸೇರಾದು ಸಮಾಜದ ಪ್ರತಿಯೊಂಜಿ ಅಂಗಡಿ ಇಪ್ಪನ ಪ್ರತಿಯೊಬ್ಬರು ವ್ಯಕ್ತಿ ಎಂಕ್ಲ ಈ ಹಿನ್ನಡೆಗೆ ಕಾರಣ ಎಂಕ್ಲ ಏರೋ ಒಂಜಿ ಪಕ್ಷ ಏರೋ ಒಂಜಿ ಅಧಿಕಾರಿ ಏರೋ ಒಂಜಿ ವ್ಯಕ್ತಿಯಿಂದ ಪನ್ಪನ ತಪ್ಪ ಹಾಕೊಂಡು ಎಂಕ್ಲ ಮಾನಸಿಕವಾದ ಇಕ್ ಹೊಂದಾಣಿಕೆ ಮಲ್ತೊಂದ ಸ್ವಲ್ಪ ಕನ್ನಡದಲ್ಲಿ ಮಾತಾಡ್ತೇನೆ ಯಾಕೆ ಈ ಮಾತುಗಳನ್ನು ಹೇಳ್ತೇನೆ ಹೇಳಿದರೆ ಇವತ್ತು ಇನ್ನೊಂದು ಪ್ರಶ್ನೆ ಉಂಟು ಫ್ರೇಮ್ ವರ್ಕ್ ಹೇಳಿ ಈಗ ನಾನು ಮಾತಾಡಿದಾಗೆ ರಿಜಿಸ್ಟ್ರಾರ್ ಅವರಿಗೆ ಮಾತಾಡ್ಲಿಕ್ಕೆ ಆಗಲ್ಲ ಅವರಿಗೊಂದು ಫ್ರೇಮ್ ವರ್ಕ್ ಉಂಟು ಯೂನಿವರ್ಸಿಟಿ ರಿಜಿಸ್ಟ್ರಾರ್ ಏನೋ ಒಂದು ತಪ್ಪು ಸಿಕ್ಕಿದ್ರೆ ನಾಳೆ ಬಾಕ್ಸ್ ಐಟಮ್ ಆಗ್ತದೆ ಆದರೆ ಬ್ರೇಕ್ ದಿ ಬ್ಯಾರಿಯರ್ಸ್ ಹೇಳುವಂಥ ಒಂದು ಧನಾತ್ಮಕವಾದ ಚಿಂತನೆ ಉಂಟು ನಾನು ಸಣ್ಣದಿಂದ ನನಗೆ ಫ್ರೇಮ್ ವರ್ಕ್ ಇಲ್ಲ ನನಗೆ ಕೇಳುವವರಿಲ್ಲ ನನ್ನನ್ನು ಯಾರು ಕ್ವಶನ್ ಮಾಡಲಿಕ್ಕೆ ಆಗೋದಿಲ್ಲ ಯಾರು ಅಂಡರ್ ಇಲ್ಲ ನನ್ನಂಥವು ಮಾತನಾಡದಿದ್ದು ಯಾರು ಮಾತಾಡೋದು ಬಂಧುಗಳು ಹಾಗಾಗಿ ನಾವು ಯಾವುದೇ ಧರ್ಮ ಇರಲಿ ನೀವು ಹಿಂದೂ ಧರ್ಮ ಅಂದರೆ ನಾನು ಶುರು ಮಾಡ್ತೇನೆ ಪ್ರಕೃತಿಯ ಪ್ರತಿಯೊಂದು
ಅಂಗದಲ್ಲಿ ನಾವು ದೇವರನ್ನು ಕಂಡೆವು. ನಾಗಾರಾಧನೆ ಮಾಡಿದೆವು, ಅದರ ಅರ್ಥ ಎಂಥದ್ದು? ನಾಗಾರಾಧನೆಯೊಂದಿಗೆ, ಭಕ್ತಿಯೊಂದಿಗೆ, ದೈವತ್ವದೊಂದಿಗೆ, ದೇವರೊಂದಿಗೆ, ಎಲ್ಲ ಪರಿಹಾರದ ಸಾಧನೆಯೊಂದಿಗೆ ಒಂದು ಮೂಲಭೂತವಾದ ನಾವು ಒಳಾರ್ಥವನ್ನು ಅನೇಕ ಸಂದರ್ಭಗಳಲ್ಲಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ನಾವು ಬ್ರಹ್ಮಕಲಶೋತ್ಸವ ಮಾಡ್ತೇವೆ, ನಾಗಾರಾಧನೆ ಮಾಡ್ತೇವೆ, ಭೂತಾರಾಧನೆ ಮಾಡ್ತೇವೆ. ಒಂದು ಒಳಾರ್ಥ ಹಿರಿಯರು ಇಟ್ಟಿದ್ದಾರೆ. ಯಾಕೆ ಹೇಳಿದರೆ, ನೀನು ಪ್ರಕೃತಿಯನ್ನು ಗೌರವಿಸು. ನಾಗಾರಾಧನೆ ಮಾಡುವಾಗ ನಾಗಬನವನ್ನಾದರೂ ಕಡಿಯದೇ ಇಡ್ತೇವೆ, ಅದು ಪ್ರೀತಿಯಿಂದ, ಗೌರವದಿಂದ, ಹೆದರಿಕೆಯಿಂದ ಬೇರೆ ಪ್ರಶ್ನೆ. ಹಾಗಾಗಿ ಪ್ರಕೃತಿ ಒಟ್ಟಿಗೆ ಇತ್ತು. ನಾವು ಕಲ್ಲಲ್ಲಿ ದೇವರನ್ನು ಕಂಡೆವು, ಕಲ್ಲನ್ನು ಕೆತ್ತಿ ಅದರಲ್ಲಿ ಶಿವನನ್ನು ಕಂಡೆವು. ಇವತ್ತು ಶಿವರಾತ್ರಿ, ಒಳ್ಳೆಯ ದಿನ. ಪ್ರತಿಯೊಂದರಲ್ಲಿ ನೀರನ್ನು ಗಂಗಾ ಮಾತೆ ಅಂತ ಕರೆದೆವು. ಗಂಗೆ, ತುಂಗೆ ಎಲ್ಲವೂ ನಮಗೆ ಮಾತೆಯಾಗಿ ಕಂಡಿತು. ಸಮುದ್ರ ದೇವಿಗೆ ಪೂಜೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ತುಂಬ ಫೇಮಸ್. ನಿಮಗೆ ಗೊತ್ತುಂಟು, ಮೊಗವೀರರು ಬಂಧುಗಳು ಯಾವ ರೀತಿ ಅದನ್ನು ಎಷ್ಟು ಭಕ್ತಿ ಭಾವದಿಂದ ಮಾಡ್ತೇವೆ ಹೇಳಿದರೆ. ಎಲ್ಲವೂ ನಮ್ಮ ಧರ್ಮ. ಇವತ್ತು ಮುಸಲ್ಮಾನ ಧರ್ಮ ತಗೊಳ್ಳಿ, ಕ್ರಿಶ್ಚಿಯನ್ ಧರ್ಮ ತಗೊಳ್ಳಿ. ಇವತ್ತು ನಾವು ಶಾಂತಮಾರಿ ಬಗ್ಗೆ ಮಾತಾಡ್ತೇವೆ, ಏನದು ಕೊರಳು ಹಬ್ಬದ ಬಗ್ಗೆ ಮಾತಾಡ್ತೇವೆ. ಇವತ್ತು ಮುಸ್ಲಿಂ ನಾವು ಆಚರಿಸುವಂಥ ಹಬ್ಬಗಳಲ್ಲಿ ನೋಡ್ತೇವೆ. ಪ್ರಕೃತಿಯೊಂದಿಗೆ ನಾವು ಪ್ರಕೃತಿಯನ್ನು ಆರಾಧ ದೃಷ್ಟಿಯಲ್ಲಿ ನೋಡಿದ್ದೇವೆ. ಅಂಥ ಪ್ರಕೃತಿಗೆ ಇನ್ನೊಂದು ಪ್ರಮುಖವಾದ ವಿಚಾರ, ನಾವು ಇವತ್ತು ಓನರ್ಸ್, ವಿ ಆರ್ ಆಲ್ ಓನರ್ಸ್ ಆಫ್ ದಿ ಲ್ಯಾಂಡ್. 5 ಸೆನ್ಸು 10 ಸೆನ್ಸು ಫ್ಲ್ಯಾಟು, 1 ಫ್ಲ್ಯಾಟು 10 ಫ್ಲ್ಯಾಟು, ಐಲ್ಯಾಂಡು, ಕೋಟಿ ಕೋಟಿ ಕೋಟಿ, ಅಂಬಾನಿ ಗಿಂಬಾನಿ, ಕೇಳಿ 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 ನಂದು ಒಂದು ಪ್ರಶ್ನೆ ಉಂಟು. ನನ್ನ ಪ್ರಕಾರ ವಿ ಆರ್ ನಾಟ್ ದಿ ಓನರ್ಸ್ ಆಫ್ ದಿಸ್, ವಿ ಆರ್ ಓನ್ಲಿ ಟ್ರಸ್ಟೀಸ್. ನಾವು ಈ ಭೂಮಿಯ ಮಾಲಕರಾಗಲಿಕ್ಕೆ ಸಾಧ್ಯ ಇಲ್ಲ, ನಾವು ಪ್ರಕೃತಿಯ ಮಾಲಕರಾಗಲಿಕ್ಕೆ ಸಾಧ್ಯ ಇಲ್ಲ. ವಿ ಆರ್ ಓನ್ಲಿ ಟ್ರಸ್ಟಿ. ನಮಗೆ ಅದನ್ನು ಅನುಭವಿಸಲಿಕ್ಕೆ, ಆನಂದಿಸಲಿಕ್ಕೆ, ಆಸ್ವಾದಲಿಕ್ಕೆ ಮಾತ್ರ ಹಕ್ಕು. ಉಳಿದದ್ದನ್ನು ನಮ್ಮ ಮಕ್ಕಳಿಗೆ, ಮುಂದಿನ ತಲೆಮಾರಿಗೆ ನಾವು ಕೊಡಬೇಕು. ನಾವಿವತ್ತು ಕಾಂಕ್ರೀಟ್ ಕಾಡುಗಳನ್ನು ಹಾಕಿ ಮೇಲೆ ಬಂದ ನೀರು ಕೆಳಗೆ ಹೋಗದಾಗೆ ಲೈಫಲ್ಲಿ ಯಾವಾಗಲೂ ಹೇಳ್ತಾರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಇವತ್ತು ಮೇಲೆ ದೇವರು ಕೊಟ್ಟ ನೀರನ್ನು ನಾವು ಭೂಮಿಗೆ ಹೋಗಿ ಬಿಡುವುದಿಲ್ಲ. ಕಾಂಕ್ರೀಟ್ ಹಾಕಿ ನಮಗೆ ದೊಡ್ಡ ಬಿಲ್ಲು ಮಾಡಿ, ಪರ್ಸೆಂಟೇಜ್ ಕೊಟ್ಟು ಕಟ್ ಮಾಡಿ ಅದು ಹೋಗ್ತದೆ, ವೇಸ್ಟ್ ಆಗಿ ಹೋಗ್ತದೆ. ಇನ್ನೊಂದು ಕಡೆಯಲ್ಲಿ ನದಿ ಜೋಡಣೆ ಮಾಡಬೇಕು ಅಂತ ಹೇಳ್ತಾರೆ. ನನ್ನ ಅಭ್ಯಂತರ ಇಲ್ಲ, ಒಳ್ಳೆಯದಾಗುತ್ತಾರೆ ಮನುಕುಲಕ್ಕೆ, ಪ್ರಕೃತಿಗೆ ಮಾಡಿ. ಆದರೆ ನಮ್ಮ ಮನೆಯಲ್ಲಿ, ನಮ್ಮ ಅಂಗಳದಲ್ಲಿ, ನಮ್ಮ ಓಣಿಯಲ್ಲಿ ಆಗುವಂಥ ಅನರ್ಥಗಳನ್ನು ನಾವು ತಪ್ಪಿಸಬೇಕು ಹೇಳುವ ಮಾತಿನೊಂದಿಗೆ ಮುಖ್ಯವಾಗಿ ಒಂದು ವಾಕ್ಯದಲ್ಲಿ ಹೇಳುವುದಾರೆ, ಯಾವುದೇ ಆಚರಣೆ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ತತ್ವ ಸಿದ್ಧಾಂತ ಇರಲಿ, ಪ್ರಕೃತಿಯೊಂದಿಗೆ ಸ್ವಚ್ಛ, ಕೇವಲ ಅಲ್ಲಿ ನೆಲ ಸ್ವಚ್ಛ ಅಲ್ಲ ಅಥವಾ ಜಲ ಸ್ವಚ್ಛ ಅಲ್ಲ, ನಮ್ಮ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳು. ಸ್ವಚ್ಛತೆ ಹೇಳಿದರೆ, ಸ್ವಚ್ಛ ಭಾರತ್ ಹೇಳಿದ ಕೂಡಲೇ 4 ಹಿಡ್ಕೊಂಡೆವು, ಫೋಟೋ ಬಂತು, ವಿಡಿಯೋ ಬಂತು, ಅದರಲ್ಲಿ ಪುನಃ ಗ್ರೇಡು, ಸ್ಟ್ಯಾಂಡರ್ಡು, ಯಾರು ಬಂದರು, ಯಾರು ಹೋದರು, ಎಷ್ಟು ಡೊನೇಷನ್ ಕೊಟ್ಟರು. ಬಂಧುಗಳೇ, ದಯವಿಟ್ಟು ಬೇಸರ ಮಾಡಬೇಡಿ. ಯಾಕಂದರೆ ಮಾತನಾಡುವ ಹಂತಕ್ಕೆ ನಾವು ಬಂದಿದ್ದೇವೆ. ಒಬ್ಬರು ಮಾತಾಡಲಿ, ಲೆಟ್ ಇಟ್ ಬಿ ಗೆಟ್ ರೆಕಾರ್ಡೆಡ್. ನಾನು ವಿಲನ್ ಆಗ್ತೇನೆ, ನಾನು ವಿಲನ್ ಆಗಲಿಕ್ಕೆ ರೆಡಿ ಇದ್ದೇನೆ. ಯಾಕಂದರೆ ನಾನು ಹೀರೋ ಆಗಲಿಕ್ಕೆ ಬಂದದ್ದಲ್ಲ. ನನ್ನ ಇಡೀ ಜೀವನದಲ್ಲಿ ಪ್ರೀತಿ ಮಾತ್ರ ನಾನು ಸ್ಥಾನ ಕೊಟ್ಟದ್ದು. ಪ್ರೀತಿಯ ಸಾಮ್ರಾಜ್ಯವನ್ನು ಕಟ್ಟಿದ್ದೇನೆ, ಯಶಸ್ವಿಯಾಗಿದ್ದೇನೆ. ನನ್ನನ್ನು ದ್ವೇಷಿಸುವವರನ್ನು ಪ್ರೀತಿಸಿದ್ದೇನೆ, ಅವರು ನನ್ನನ್ನು ಪ್ರೀತಿಸಲು ಶುರು ಮಾಡಿದ್ದಾರೆ. ಈ ಒಂದು ಮಾನದಂಡ ಇಟ್ಕೊಂಡು, ಈ ಒಂದು ಹಿನ್ನೆಲೆ ಇಟ್ಕೊಂಡು ನಾನು ಅವರ ಖಾನಾವರಲ್ಲಿ ಹೇಳ್ತಾ ಇದ್ದೆ, ರಿಜಿಸ್ಟ್ರಾರಲ್ಲಿ, ಕರಾವಳಿ ಕಾಲೇಜಿಗೆ ಬರುವ ವರ್ಷ 25 ವರ್ಷ. ನಿಮಗೆ ಎಲ್ಲರಿಗೆ ಅಡ್ವಾನ್ಸ್ ಆಗಿ ಈಗಲೇ ನಾನು ಇನ್ವಿಟೇಷನ್ ಕೊಡ್ತೇನೆ. 1 ವರ್ಷದಲ್ಲಿ ಅನೇಕ ಕಾರ್ಯಕ್ರಮ ಮಾಡ್ತೇವೆ. ಯಾವ ಕಾರ್ಯಕ್ರಮಕ್ಕೂ ನನ್ನ ಯಾವ ಹಿತೈಷಿಗಳು ಇನ್ವೈಟ್ ಮಾಡಿ ಕಾಯಬೇಕು ಅಂತಿಲ್ಲ ಇನ್ವಿಟೇಷನ್ಗೆ. ನಿಮಗೆ ಎಲ್ಲರಿಗೆ ನನ್ನ ಕಾಲೇಜು ಬಾಗಿಲು ಓಪನ್ ಉಂಟು. ಆಲ್ವೇಸ್ ಯು ಕ್ಯಾನ್ ಕಮ್ ಆ್ಯಂಡ್. ಯಾಕೆಂದರೆ 25 ವರ್ಷದಲ್ಲಿ ನನ್ನ ಕಾಲೇಜ್ ಯಶಸ್ವಿಯಾಗಿ ಆಗಿದೆ. ಅದಕ್ಕೆ ಕಾರಣ ಸಮಾಜ. ನಾವು ಅಹಂಕಾರದಲ್ಲಿ ಗಣೇಶರಾವ್ ಮಾಡಿದ ದೊಡ್ಡ ಸಾಧಕ. ಏನು ಸಾಧಕ ಸ್ವಾಮಿ? ನನ್ನ ಸಾಧನೆ ಏನಾರಿದ್ದರೆ ನಿಮ್ಮಂಥವರ ಪ್ರೀತಿ, ವಿಶ್ವಾಸ, ಆದರ, ಅಭಿಮಾನ, ಪ್ರೀತಿಯನ್ನು ಪಡ್ಕೊಂಡದ್ದು ನನ್ನ ನೆಟ್ ಅಸೆಟ್ಟು. ಹಾಗಾಗಿ ಆ ಮನೋಭೂಮಿಕೆಯಲ್ಲಿ ಯಾಕೆ ಈ ಮಾತನ್ನು ಇವತ್ತು ಹೇಳಿದರೆ, ನಾವು ಪ್ರಕೃತಿಯಿಂದ ವಿಮುಖವಾಗೋದು ಬೇಡ, ಅಥವಾ ಕಾಪಿ ಕಾಡ್ರಂಥ ಇವರೆಲ್ಲರ ಒಂದು ಆಸಕ್ತಿ ಉಂಟು. ನಾವು ಅದಕ್ಕೆ ಪ್ರೇರಣೆ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು. ಇವತ್ತು ತುಳು ಒಂದು ಹಂತಕ್ಕೆ ಬಂದು ನಿಂತಿದೆ. ಹಾಗಾಗಿ ತುಳುಗೆ ಒಂದು ಸ್ಥಾನಮಾನ ಬೇಗ ಸಿಗ್ತದೆ ಹೇಳುವಂಥ ಮಾತಿನೊಂದಿಗೆ ಎಲ್ಲರಿಗೆ ಶುಭವಾಗಲಿ. ಬಂಧುಗಳೇ, ಕೊನೆಗೊಮ್ಮೆ, ಇನ್ನೊಮ್ಮೆ, ಮಗದೊಮ್ಮೆ, ಭಾಷಣ ಮಾಡುವುದು ಸಾಧನೆ ಅಲ್ಲ, ಭಾಷಣ ಕೇಳುವುದು ಸಾಧನೆ ಅಲ್ಲ. ಅದರಲ್ಲಿ 1% ದಯವಿಟ್ಟು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು, ಯಾವುದೇ ಜಾತಿ, ಧರ್ಮ, ರಾಜಕೀಯ ಸಿದ್ಧಾಂತಗಳು ಅಡ್ಡ ಬಂದಾಗ ವೈಯಕ್ತಿಕ ಸ್ನೇಹವನ್ನು ಬಲಿ ಕೊಡದೆ ಎಷ್ಟು ದಿನ ನಾವು ಜೀವಂತವಾಗಿರ್ತೇವ ಅಷ್ಟು ದಿನ ಸತ್ತ ಮೇಲೂ ನಮ್ಮ ವಿಷಯ ಬೇರೆಯವರು ಮಾತಾಡುವ ರೀತಿಯಲ್ಲಿ ಬಾಳಿ ಬದುಕಿದಂಥ ಸಾಂಸ್ಕೃತಿಕ ಪ್ರದೇಶ ನಮ್ಮ ಕರಾವಳಿ. ಆ ಕರಾವಳಿಯ ಎಲ್ಲ ವಿಶೇಷಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ನಮ್ಮ ಮುಂದಿನ ತಲೆಮಾರಿಗೆ ತಲುಪಿಸುವುದೊಂದಿಗೆ ನಮಗೆ ದೇವರು ಕೊಟ್ಟ ಜವಾಬ್ದಾರಿಯಲ್ಲಿ ನಾವು ಯಾವ ರೀತಿ ಪ್ರಕೃತಿಯ ರಕ್ಷಣೆ ಮಾಡ್ಬೋದು, ಮರಗಿಡ ಬಳ್ಳಿಗಳ ರಕ್ಷಣೆ ಮಾಡ್ಬೋದು, ನೀರಿನ ರಕ್ಷಣೆ ಮಾಡ್ಬೋದು, ಪಕ್ಷ ಸಂಕುಲಗಳನ್ನು ರಕ್ಷಣೆ ಮಾಡ್ಬೋದು, ಮನಸ್ಸು ಮತ್ತು ವ್ಯವಸ್ಥೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಬೋದು.
ಎಷ್ಟು ನಾವು ಇತರರಿಗೆ ಉಪಕಾರ ಮಾಡ್ಬೋದು, ಎಷ್ಟು ಇತರರ ಕಣ್ಣಿನಲ್ಲಿ ಬೆಳಕು ಅಥವಾ ಬಣ್ಣ ಬರುವ ರೀತಿ ನಾವು ಮಾಡ್ಬೋದು. ಎಷ್ಟೋ ಜನಕ್ಕೆ ಏನು ಬೇರೆ ಕನ್ನಡ ಅವು ಇಂಚಿನ ಬುಲ್ಪು, ಕನ್ನಡ ಇಂಚಿನ ಅವು ಬಣ್ಣ ಪಂಡು, ಕನ್ನಡ ಬಣ್ಣ ಪಂಡ ನಿಕ್ಲ ಡೆಕೋರೇಷನ್ ಬಣ್ಣಟ್ಟು ಆ ಜೀವನದ ಉತ್ಸಾಹ ಎಂಚಿನುಂಡು, ಆಸಕ್ತಿ ಎಂಚಿನುಂಡು, ನನ್ನವರಿಗೆ ಕೊರ್ಪುನ ಪ್ರೀತಿ ಎಂಚಿನುಂಡು, ಗೌರವ ಎಂಚಿನುಂಡು. ಅವು ಕಣ್ಣದ ಬಣ್ಣ ಅಂಚಿನ ಬಣ್ಣನ ಎಂಚಿನ ಆ ಒಂದು ಬೆಳಕನ್ನು ನಿರಂತರವಾಗಿ ಇಟ್ಟುಕೊಂಡು ಎಷ್ಟೇ ಪ್ರಾಯ ಆಗಲಿ ನಮಗೆ ಜೀವಕ್ಕೆ ಪ್ರಾಯ ಆಗ್ತದೆ, ಮನಸ್ಸಿಗೆ ಪ್ರಾಯ ಆಗಬಾರ್ದು. ಸಂಕುಚಿತ ಮನೋಭಾವ ಬಿಟ್ಟು ರಾಷ್ಟ್ರಾಭಿಮಾನವನ್ನು ಇಟ್ಕೊಂಡು ಒಂದು ಕೈಯಲ್ಲಿ 5 ಬೆರಳು ಇರುವಾಗೆ ಎಲ್ಲ ಅಭಿಪ್ರಾಯ ಭೇದಗಳನ್ನು ಆ ಕೈಯಲ್ಲಿ ಇಟ್ಟುಕೊಂಡು, ನಮಗೆ ಈ ಕೈಯಲ್ಲಿ ನೋವುಂಟೆ ನಾವು ಅದು ಕಟ್ಟು ಮಾಡೋದಿಲ್ಲ, ನಮಗೆ ಎಲ್ಲ ಬೆರಳು ಬೇಕು, ನಾವು ಭಯಂಕರ ಸ್ವಾರ್ಥಿಗಳು ಮನುಷ್ಯರು, ನಾವು ಯಾವುದನ್ನು ಬಿಟ್ಟು ಕೊಡೋದು, ನಾವು ಭಾಷಣ ಮಾತ್ರ ಮಾಡೋದು, 5 ಬೆರಳು ಬೇಕು. ಹಾಗಾದ್ರೆ 1 ಬೆರಳು ಸರಿ ಇಲ್ಲ, ನಾನು ಹಿಂದೂ, ನಾನು ಕ್ರಿಶ್ಚಿಯನು, ನಾನು ಮುಸ್ಲಿಮು, ನಾನು BJP, ನಾನು ಕಮ್ಯುನಿಸ್ಟು. ಹಾರಿ ವೇರ್ ವಿ ಆರ್ ಲ್ಯಾಂಡಿಂಗ್. ಆಯ್ತು ಸ್ವಾಮಿ, ನೀವು ಏನು ಆಗಿದ್ದೀರಿ ಅದಕ್ಕೆ ನಾನು ಗೌರವ. ನಾನು ಎಷ್ಟೋ ಸಲ ವಿದ್ಯಾರ್ಥಿಗಳ ಭಾಷಣ ಮಾಡ್ತೇನೆ, ನಾನು ಅಮಿತಾಬ್ ಬಚ್ಚನ್ನಾಗೆ ಫೋಸ್ ಕೊಟ್ಟರೆ ನಾನು ಕುಳ್ಳ ಒಂದು ರೀತಿಯಲ್ಲಿ ಗೊತ್ತಿಲ್ಲ ಎವರೇಜು, ಅಥವಾ ನಾನು ರೇಮಂಡ್ ಡಿಸೋಜನಾಗೆ ಫೋಸ್ ಕೊಟ್ಟರೆ ಎಲ್ಲಿಂಟು ಇಲ್ಲಿ ಕಾಣುವುದೇ ಇಲ್ಲ. ನಾನಾಗಿದ್ದಾಗಲೇ ಚಂದ, ಯಾರು ಆ ಇನ್ಫೀರಿಯರ್ ನಾನು ಯಾವಾಗಲೂ ಮಕ್ಕಳಿಗೆ ಹೇಳ್ತೇನೆ, ಆಲ್ ಆಫ್ ಯು ಆರ್ ಬ್ಯೂಟಿಫುಲ್. ಯಾಕಂದ್ರೆ ನೀವು ನನ್ನ ಮಗಳಿದ್ದಾಗ ಎಲ್ಲ ಹುಡುಗಿಯರು, ನೀವೆಲ್ಲ ನನ್ನ ಮಗ ಇದ್ದಾಗ ಆಲ್ ಆಫ್ ಯು ಆರ್ ಹ್ಯಾಂಡ್ಸಮ್. ನೋಡುವ ಕಣ್ಣಿನಲ್ಲಿ, ನೋಡುವ ಮನಸ್ಸಿನಲ್ಲಿ ಆ ಭಾವನೆ ಇರ್ತದೆ. ಅಂಥ ಮನಸ್ಸುಗಳನ್ನು ಕಟ್ಟಲಿಕ್ಕೆ ಸಂಸ್ಕೃತಿಯೊಂದಿಗೆ, ಸಾಂಸ್ಕೃತಿಕ ಹಬ್ಬದೊಂದಿಗೆ, ನಿಮ್ಮ ಎಲ್ಲ ವಿಚಾರಧಾರೆಗಳೊಂದಿಗೆ, ಸಾಹಿತ್ಯದೊಂದಿಗೆ ಮನುಷ್ಯನ ನಡು ಇರುವಂಥ ಕಂದಕವನ್ನು ಕಮ್ಮಿ ಮಾಡಲಿಕ್ಕೆ ಇಂಥ ವೇದಿಕೆಗಳು ಪೂರಕವಾಗಲಿ, ಪ್ರೇರಕವಾಗಲಿ, ನಿರಂತರವಾಗಿ ನಗುತ್ತಾ ಆತ್ಮವಿಶ್ವಾಸದಿಂದ ಬಾಳಿ ಬದುಕಲಿಕ್ಕೆ, ಕಷ್ಟ ಇದ್ದಾಗ ಹೆಚ್ಚಿನ ಕಷ್ಟವನ್ನು ನೋಡಲಿಕ್ಕೆ, ಸುಖ ಇದ್ದಾಗ ಇನ್ನೂ ಒಳ್ಳೆಯ ಸಾಧನೆ ಮಾಡಿದವರು ನೋಡಿ ನಮಗೆ ಅಹಂಕಾರ ಬಾರದ ರೀತಿಯಲ್ಲಿ ಯಾವ ರೀತಿ ಪ್ರಕೃತಿ ಇವತ್ತು ಏನು ಈ ನಮ್ಮ ಸಮುದ್ರ ಶಾಂತವಾಗಿರ್ತದೆ ಆ ರೀತಿ ಶಾಂತವಾದ ಜೀವನವನ್ನು ಮಾಡಲಿಕ್ಕೆ ದೇವರ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ ಹೇಳುವ ಮಾತಿನೊಂದಿಗೆ ಇನ್ನೊಮ್ಮೆ ಮಗದೊಮ್ಮೆ ನನ್ನನ್ನು ಬೆನ್ನು ಹಿಡಿದು ಈ ಕಾರ್ಯಕ್ರಮ ಹೇಳ್ಕೊಂಡು ಬಂದದಕ್ಕೆ ಕಾಪಿ ಕಾಡವರಿಗೆ ಮತ್ತು ಎಲ್ಲರಿಗೆ ಮತ್ತು ನನ್ನ ಮೇಲೆ ಸಿಟ್ಟಿರುವ ಎಲ್ಲ ಸ್ನೇಹಿತರಿಗೆ ಇದೊಂದು ಅವಕಾಶ, ಸಿಟ್ಟು ತೀರಿಸಲಿಕ್ಕೆ ಅಲ್ಲಿ ಹೊರಗೆ ಹೋಗೋ ಕಾಯಿರಿ, ಏನಾದ್ರು ಗಲಾಟೆ ಮಾಡಿ ಹೋಗುವ. ಯಾಕೆಂದರೆ ಎಲ್ಲ ಗಲಾಟೆ ಮುಗಿಬೇಕು ಪ್ರೀತಿಯಲ್ಲಿ. ಇವತ್ತು ಏನಾಗ್ತುಂಟು, ಎಲ್ಲ ಸ್ನೇಹ ಅಂತ್ಯ ಆಗೋದು ಕ್ರೋಧದಲ್ಲಿ, ಎಲ್ಲ ಕ್ರೋಧ ಅಂತ್ಯ ಆಗಬೇಕು ಪ್ರೀತಿಯಲ್ಲಿ. ಅಂತ ಪ್ರೀತಿಯ ಸಾಮ್ರಾಜ್ಯವನ್ನು ಕಟ್ಟುವ ಬಂಧುಗಳು ಅಂತ ಹೇಳುವ ಮಾತಿನೊಂದಿಗೆ ಇನ್ನೊಮ್ಮೆ ಮಗದೊಮ್ಮೆ ಕುಂದರ್ರೆ ಇರಗೇನ ಒಂಜಿ ಸೆಲ್ಯೂಟ್ ಕೊರ್ಪೆ ದಯಪಂಡ ಕಾಸು ಪೂರೆಲ್ಲ ಉಂಡು. ಆ ಕಾಸನ್ನು ಆ ರೀತಿ ಬೇರೆ ಮಲ್ಪೋಡು, ಆ ರೀತಿ ಆಯ್ತು ವಾಪಸ್ ದೆಪ್ಪೋಡು, ಆ ರೀತಿ ಜನಕ್ಲೇನು ತಿಳಿಪಾವಡು. ಇರಗೆ ಪೂರ ಗೊತ್ತುಂಡು, ಹಾಸ್ಯವಂತಲ ಗೊತ್ತುಂಡು, ರಾಜಕಾರಣಿಗಳು ಬಗ್ಗಾದ್ಲ ಗೊತ್ತುಂಡು. ಈ ರೀತಿಲ ಮಲ್ಪನ ಮುಖಾಂತರ ನಿಜವಾದ್ಲ ಏನು ಬೇಜಾರ ಮಲ್ತಜಿನ್ನ ಇರು ಪುಟ್ಟನ ಜಾತಿಗಳ ಇರು ಸನ್ಮಾನ ಕೊರಿಯರು ದಯಪಂಡ ಈ ಐಕೋಜಿ ಗೌರವ ಕೊಡೋದು ಇಂಚಿನ ಬೇರೆ ಮಲ್ತಾರೆ. ನಮ್ಮ ಅಕಾಡೆಮಿದಾರ ಎಂಕ್ಲ ಯಶೋರ ಮೇರ ಶಿಷ್ಯರು ಪಂಡ್ಯರು ಯಶೋರ ಮೇರನ್ನ ಆತ್ಮೀಯ ಒಂಜಿ ಹಿತೈಷಿ ಪನೋಲಿ ಬೊಕ್ಕ ಎಂಕ್ಲ ಏರು ಡಿಂಕಿದಾರ ಖಾಲಿ ಮ್ಯಾಜಿಕ್ ಮಲ್ಪುನತ್ತ ಆರ ಜೀವನನೇ ಮ್ಯಾಜಿಕ್ ಏರು ಎಂಚಿನ ಪೋಂಡಲ ಸಪೋರ್ಟ್ ಕೊರ್ಪೇರು ಎಡ್ಡೆ ಮನಸ್ಸುಂಡು ಅಂಚಿನ ಡಿಂಕಿ ಡೈನ್ದಾರೆ ಎಂಕ್ಲ ಬ್ಯಾಂಕ್ದಾರ ಎಂಕ್ಲ ಪೂರ ಬೋರ್ಡೈನಾರು ಆರುಲ್ಲೇರು ಎಂಕ್ಲ ಮಾಜಿ ಡೆಪ್ಯೂಟಿ ರಿಜಿಸ್ಟ್ರಾರ್ ಏನು ಆತ್ಮೀಯ ಸ್ನೇಹಿತರು ಉಲ್ಲೇರು ಲೇಖಕೆ ಸಾಹಿತ್ಯ ತುಳು ಸಾಹಿತ್ಯ ಮಸ್ತ್ ಬೇಲೆ ಮಂತನ ರಿಜಿಸ್ಟ್ರಾರ್ನ ಬಗ್ಗೆ ಏನು ಪನ್ಪುಜಿದ ಪಂಡ ಅಧಿಕಾರ ಡೆಪ್ನಾಗ ಏನು ಇಂಚಿನ ಪಂಡ ಆರೆಗೆ ಮುಜುಗರ ಇರ ಬರಲಿ ಒಂಜಿ ಪಾತೆರ ಪನ್ಪೆ ಎಕ್ಸ್ಟ್ರೀಮ್ಲಿ ಗುಡ್ ಹ್ಯೂಮನ್ ಬೀಯಿಂಗ್. ಯಾನು ರಿಜಿಸ್ಟ್ರಾರ್ ಆದ ಪಾತಿರು ಯಾನೊಂಜಿ ಕಾಲೇಜ್ ದಯಪಂಡ ಎಲ್ಲ ಗಣೇಶ ಯಾರಿಗೆ ಲಾಭ ಉಂಡ ಆರೆಗೆ ಲಾಭ ಉಂಡ ಅಂದು ಆ ಒಂಜಿ ಕೆಟ್ಟ ವಾಸನೆ ಬರಬಲ್ಲಿ ಎಕ್ಸ್ಟ್ರೀಮ್ಲಿ ಗುಡ್ ಹ್ಯೂಮನ್ ಬೀಯಿಂಗ್. ಬೇರೆನ್ನ ದೋಸ್ತ್ ಯಾರನ್ನ ಬಗ್ಗೆ ಬೇರೆ ಪನೊಂಡಿತ್ತೆ ಆರು ಯೂನಿವರ್ಸಿಟಿ ಉಲ್ಲೇರ ಪಂಡ ಓವೇ ಭಾವನೆ ಇಜ್ಜಿ ಎಂಚಿನ ಏನಾದ್ರು ಹೆಲ್ಪ್ ಮಲ್ಪೇರೆ ಹಾಕೊಂಡು ಹೆಚ್ಚ ಪನೊಡಂಡ ಇತ್ತೆದ ವಿ ಸಿ ಆರ್ಲ ಒಂಜಿ ಮೂಲಭೂತವಾಯಿನ ಕಾರಣ ಪಂಡ ಅಕ್ಕಲ ಒಂಜಿ ಹೋರಾಟ ಪನ್ಪ ಪಂಡದು ಎನ್ನ ಕಾಲೇಜ್ ದಿನತ್ತ ದೋಸ್ತಿ ಆಳ್ವೇರು ಬಾರಿ ಮಲ್ಲ ಒಂಜಿ ಸಾಧಕ್ಕೆ ಯಾರುಲ್ಲೇರು ಅಂಚಾದ ಮಸ್ತ್ ಮಲ್ಲ ಸಾಧನೆ ಈ ಪುಸ್ತಕ ತುಂಡ ಗೊತ್ತಾಪುಂಡು ಇರೆಗೆ ಎನ್ನ ಹೃತ್ಪೂರ್ವಕ ನಮನಲು ಪನೊಂಡು ಇನ್ನ ಬಗ್ಗೆ ಕೇಂದ್ರದ ಖುಷಿ ಅಂಡ್ ಒಂಜಿ ಆತ್ಮಲ್ಲ ಕಂಪೇನಿಟ್ ಇತ್ಲ ಎಂಕಲ್ನ ನೆಲ ಜಲತ್ತ ಬಗ್ಗೆ ಸಂಸ್ಕೃತ ಬಗ್ಗೆ ಆಸಕ್ತಿ ವಹಿಸೊಂದೇರು ಐನ ಪೂರ ಇರ್ನ ಕ್ಯಾಪ್ಟನ್ ಪೂರ ಒಂದನೆ ಪನೊಂಡು ನಿಕ್ಲೆ ಪೂರ ನಾನೊಮ್ಮೆ ಒಂಚೂರು ಹೆಚ್ಚ ಪಾತೇರೆ ಬೇಜಾರಪ್ಪ ದಯಪಂಡ ಪಾತೆರಡುಂದು ಆಪುಂಡು ಏರ್ಲ ಪಾತೆರುಜೇರು ಪಾತೆರಂಡ ಏತು ಲಾಭ ಏತು ನಷ್ಟ ಏತು ಬಂಗ ಏರು ಎಂಚಿನ ಪೇಪಾಡ್ ಎಂಚಿನವರ ಟಿವಿ ಎಂಚಿನವರ ಸೂಪಾಡ್ ಲೈಕ್ ಪೂರ ಎಂಕ್ಲ ನಿಕ್ಲ ಸಂಬಂಧ ಗಟ್ಟಿ ಇಪ್ಪನಾಗ ಎಂಕ್ಲ ನಿಕ್ಲ ಪ್ರೀತಿ ವಿಶ್ವಾಸ ಅವು ಆತ ಸ್ಟ್ರಾಂಗ್ ಅದಿಪ್ಪನಾಗ ಐಕದಾಲ ಪೋಡಿಡು ನಿಜ್ಜಿ ಎಂಚಿನ ಆಪಾದನೆ ಬತ್ತ ನಾವು ನೀರ್ದ ಲೆಕ್ಕ ಪೋಪುಂಡು ಜನಕ್ಲೈನ್ ಒಪ್ಪುಜೇರು ಜನಕ್ಲೈನ್ ನಂಬುಜೇರು ಅಂಚಿನ ಗಡಸುತನ ಅಂಚಿನ ವ್ಯಕ್ತಿತ್ವ ಆತ್ಮವಿಶ್ವಾಸದ ಜೀವನ ಎಂಕ್ಲು ಮಲ್ಪುಗ ಪಂದು ನನ್ನ ಪಂದು ನಿಕ್ಲೆ ಪೂರ ಎನ್ನ ಹೃತ್ಪೂರ್ವಕ ಸೊಲ್ಮೆನ ಪನೊಂಡು ಎನ್ನ ರಡ್ಡು ಪಾತೆನ ಮುಗಿಪುವೆ. ಜೈ ಹಿಂದ್.